ಪುರಸಭೆ ವ್ಯಾಪ್ತಿಯ ಗಾಂಧಿ ಮೈದಾನ ನಿರ್ಮಲಾ ಮರದ ಮಿಲ್ಲು ಬಳಿ ಮನೆಯೊಂದಕ್ಕೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ ಪರಿಣಾಮ ಮನೆಯ ಮಹಡಿ ಸಂಪೂರ್ಣವಾಗಿ ಭಸ್ಮಗೊಂಡಿದ್ದು 2 ಲಕ್ಷಕ್ಕೂ ಅಧಿಕ ನಷ್ಟ ಸಂಭವಿಸಿದೆ. ಸುಲೋಚನಾ ರಾವ್, ಪ್ರಕಾಶ್ ರಾವ್ ಹಾಗೂ ಪಕ್ಕದ ಮನೆಯ ಗಿರಿಜಾ ಎಂಬವರು 2 ಕುಟುಂಬಗಳು ವಾಸವಿದ್ದ ಮನೆಗೆ ಸೋಮವಾರ ರಾತ್ರಿ 7 ಗಂಟೆಗೆ ಇದ್ದಕ್ಕಿದ್ದಂತೆ ಮಹಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕೂಡಲೇ ಅಗ್ನಿಶಾಮಕ ದಳಕ್ಕೆ ಸ್ಥಳೀಯರು ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ಬೆಂಕಿ ತಗುಲಿದ ಕೂಡಲೇ ಮನೆಯವರ ಸಮಯ ಪ್ರಜ್ಞೆಯಿಂದ ಮನೆಯ ಪಕ್ಕದ ದನದ ಕೊಟ್ಟಿಗೆಯಲ್ಲಿದ್ದ ದನ ಹಾಗೂ ಕರುಗಳನ್ನು ರಕ್ಷಿಸಿ ಕೂಡಲೇ ಬೇರೆ ಕಡೆಗೆ ವರ್ಗಾಯಿಸಿದ್ದಾರೆ. 100 ವರ್ಷಗಳ ಕಾಲದ ಹಳೆಯ ಮನೆ ಇದಾಗಿದ್ದು, ಈ ಹಿಂದೆ ಹುಲ್ಲಿನ ಮನೆಯಾಗಿತ್ತು. ಬಳಿಕ ಅದನ್ನು ತೆಗೆದು ರಬ್ಬರ್ ಶೀಟ್ನಿಂದ ಮಹಡಿ ನಿರ್ಮಾಣ ಮಾಡಲಾಗಿದೆ. ರಬ್ಬರ್ ಆದ ಕಾರಣ ಬೆಂಕಿ ತಗುಲಿದ ಕ್ಷಣ ಮಾತ್ರದಲ್ಲಿ ದಗದಗನೆ ಬೆಂಕಿ ಮನೆಯ ಮಹಡಿಯನ್ನ ಆವರಿಸಿದೆ. ಬೆಂಕಿ ತೀವ್ರತೆಗೆ ಮನೆಯಲ್ಲಿದ್ದ ದಿನಬಳಕೆ ವಸ್ತುಗಳು ಸುಟ್ಟು ಕರಕಲಾಗಿವೆ. ಅಲ್ಲದೆ ಮನೆಯೊಳಗೆ ಇದ್ದ 3 ಗ್ಯಾಸ್ ಸಿಲಿಂಡರ್ ಅನ್ನ ಅಗ್ನಿಶಾಮಕ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಕೂಡಲೇ ಅದನ್ನು ಹೊರತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಜಾಸ್ತಿ ಅನಾಹುತವನ್ನ ತಪ್ಪಿಸಿದ್ದಾರೆ. ಕಾರ್ಯಾಚರಣೆ ವೇಳೆ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಬಿಎಂಎಸ್ ಸಂಜೀವ್, ಅಚ್ಯುತ ಕರ್ಕೇರ, ಜಯಮೂಲ್ಯ, ಸುರೇಶ್ ಕುಮಾರ್, ಹಾಸನ್ ಮುಲ್ತಾನಿ, ಸುಜಯ್, ಮಹೇಶ್ ಶಂಕರ್ ಸಿಬ್ಬಂದಿ ಭಾಗವಹಿಸಿದ್ರು.